ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದರ 159ನೇ ಜನ್ಮ ದಿನೋತ್ಸವದ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನಾಚರಣೆ ಕಾಲೇಜಿನ ರವೀಂದ್ರ ಕಲಾ ಸಭಾಂಗಣದಲ್ಲಿ ನಡೆಯಿತು. ಪೊಳಲಿಯ ರಾಮಕೃಷ್ಣ ತಪೋವನದ ಸ್ವಾಮಿ ವಿವೇಕ ಚೈತನ್ಯಾನಂದ ಸ್ವಾಮೀಜಿಯವರು ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು. ಈ ವೇಳೆ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡುತ್ತಾ ವಿವೇಕಾನಂದರ ತತ್ವ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳಬೇಕು, ಉತ್ತಮ ಜೀವನ ನಡೆಸುವುದು ಹಾಗೂ ಅದರಲ್ಲಿ ಆಧ್ಯಾತ್ಮಿಕ ಬೆಳಕನ್ನು ಕಾಣುವುದು ಪ್ರತಿಯೊಬ್ಬನ ಜೀವನ ಶೈಲಿಯಾಗಬೇಕೆಂದು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಸುಭಾಷಿಣಿ ಶ್ರೀವಾಸ್ತವ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ವೇಳೆ ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಪೆನ್ಸಿಲ್ ಸ್ಕೆಚ್ ಸ್ಪರ್ಧೆಯಲ್ಲಿ ಪ್ರಥಮ BA ತರಗತಿಯ ಜಿತೇಶ್ ಪ್ರಥಮ ಬಹುಮಾನ, ತೃತೀಯ ಬಿಕಾಂ ಸಂಗೀತ್ ಹಾಗೂ ದ್ವಿತೀಯ BAಯ ಚರಣ್ ಕುಮಾರ್ ದ್ವಿತೀಯ ಸ್ಥಾನ, ದ್ವಿತೀಯ ಬಿಕಾಂನ ವಂಶಿ ಹಾಗೂ ಪ್ರಥಮ BAಯ ಗಣೇಶ್ ತೃತೀಯ ಸ್ಥಾನವನ್ನು ಪಡೆದರು. ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ MBAಯ ಶ್ವೇತಾ ಪ್ರಥಮ ಬಹುಮಾನ, ದ್ವಿತೀಯ MBAಯ ಉಲ್ಲಾಸ್ ದ್ವಿತೀಯ MBAಯ ಕಬೀರ್ ತೃತೀಯ ಬಹುಮಾನಗಳನ್ನು ಗಳಿಸಿದರು. ಈ ಸಂದರ್ಭ ವೇದಿಕೆಯಲ್ಲಿ ವಿದ್ಯಾರ್ಥಿ ಕ್ಷೇಮ ಪಾಲಕರಾದ ಡಾಕ್ಟರ್ ಜಗದೀಶ್ ಬಿ, ವಿದ್ಯಾರ್ಥಿ ಸಂಘದ ಉಪನಿರ್ದೇಶಕರಾದ ಡಾಕ್ಟರ್ ಮಾಧವ್ MK, ಕೊಂಕಣಿ ವಿಭಾಗದ ಸಂಯೋಜಕರಾದ ಡಾಕ್ಟರ್ ದೇವದಾಸ್ ಪೈ ಉಪಸ್ಥಿತರಿದ್ದರು. ಸುಮಾರು 22 ವರ್ಷಗಳಿಂದ ಕರಾವಳಿ ಭಾಗದ ಜನರ ಮನೆ ಮಾತಾಗಿರುವ MP ಸಿಲ್ಕ್ಸ್ನಲ್ಲಿ ಬೃಹತ್ ವಸ್ತ್ರಮೇಳ. ದೇಶದಾದ್ಯಂತ ಸಂಗ್ರಹಿಸಿದ 1 ಲಕ್ಷದ ನಾನಾ ರೀತಿಯ ಕಂಪನಿಗಳ ಬ್ರ್ಯಾಂಡ್ಗಳು, ಸಿಲ್ಕ್ ಸಾರಿ, ಕಾಟನ್ ಮತ್ತು ಹ್ಯಾಂಡ್ಲೂಮ್ಗಳು, ಡ್ರೆಸ್ ಮೆಟೀರಿಯಲ್, ಕಾಟನ್ ಕುರ್ತಿ, ವೆಸ್ಟರ್ನ್ ಟಾಪ್ಸ್, ಲೇಡೀಸ್ ಜೀನ್ಸ್ ಮತ್ತು ಪುರುಷರ ಪ್ಯಾಂಟ್ ಶರ್ಟ್ಗಳ ಮೇಲೆ ನೇರ 50% ದರ ಕಡಿತ ಮಾರಾಟ. ಕೂಡಲೇ ಭೇಟಿ ನೀಡಿ MP ಸಿಲ್ಕ್ಸ್, ಟೌನ್ ಹಾಲ್ ಹತ್ತಿರ, ಹಂಪನಕಟ್ಟ, ಮಂಗಳೂರು.